ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣ ಅಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸರಿ ದಬ ನಿರಬ ಮಗರಿ ಸರಿ 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 ಹರಿ 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 ಮಮ 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 ಹರಿ 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 ಸಪ್ತತಿ ಸಪ್ತತಿ ಸಪ್ತತಿ. ನಮಸ್ಕಾರ ವೀಕ್ಷಕರೇ. ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಅರ್ಪಿಸುವ ಮಧುರ ಮಾಧುರ್ಯ ಗಾನಯಾನ ಸರಣಿ 12ಕ್ಕೆ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತ. ದೀಪಗಳ ಹಬ್ಬವಾದ ದೀಪಾವಳಿಯ ವಿಶೇಷ ಆಚರಣೆ ಮುಗಿದಿದೆ. ಪ್ರತಿಯೊಂದು ನವರಾತ್ರಿಯ ಸಂದರ್ಭದಲ್ಲಿ, ದೀಪಾವಳಿಯ ಸಂದರ್ಭದಲ್ಲಿ ನಾವು ಗಾನಯಾನ ಸರಣಿಯ ಕಾರ್ಯಕ್ರಮಗಳನ್ನು ತಮ್ಮನ್ನು ಗಾನ ನೌಕೆಯಲ್ಲಿ ಕರೆದುಕೊಂಡು ಆಸ್ವಾದಿಸುವಂತೆ ಮಾಡಿದ್ದೇವೆ. ಇದೀಗ ಆ ಸರಣಿಯ 12ನೇ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡಲು ಇಷ್ಟಪಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಪ್ರಖ್ಯಾತ ಯಕ್ಷಗಾನ ಪ್ರಸಂಗಕರ್ತರಾದ ವಿದ್ವಾನ್ ಮಧುರ್ ವೆಂಕಟಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ 2 ಶುಭ ನುಡಿಗಳು. ಬಾಲಸುಬ್ರಹ್ಮಣ್ಯ ನಮ್ಮ ಆತ್ಮೀಯರಾದಂತಹ ನಾರಾಯಣ ಪಾಲ್ಯತಾಯರ ಸುಪುತ್ರರು. ಇಲ್ಲಿರುವಾಗ ಅವರಿಗೆ ಕೇವಲ ಬಾಲಸುಬ್ರಹ್ಮಣ್ಯಂ ಅಂತ ಮಾತ್ರ ಇದು ಹೆಸರಿತ್ತು. ಈಗ ಅವರು ತಮ್ಮ ವಿದ್ವತ್ತನ್ನು ಮೆರೆಸಿ ಈಗ ವಿದ್ವಾನ್ ಮಧುರ್ ಬಾಲಸುಬ್ರಹ್ಮಣ್ಯ ಅಂತಾಗಿದ್ದಾರೆ. ಬಹಳ ಸಂತೋಷ ಸಂಗತಿ. ಅವರ 70ನೇ ವರ್ಷಕ್ಕೆ ಅವರು ಕಾಲಿಡುತ್ತಿದ್ದಾರೆ. ಅದು ಬಹಳ ಸಂತೋಷವೇ. ಈ ಸಂದರ್ಭದಲ್ಲಿ ನನ್ನನ್ನು ನೆನಪಿಸಿಕೊಂಡು ಇಲ್ಲಿಯ ತನಕ ಬಂದು ನನ್ನಲ್ಲಿರುವಂತಹ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಆ ದಂಪತಿಗಳಿಗೆ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಗಳು ಲಭಿಸಲಿ. ಅವರು ಸೇವೆ ಮಾಡುತ್ತಿದ್ದಂತಹ ಈ ಮಹಾಗಣಪತಿ ಸಂಪೂರ್ಣವಾಗಿ ಆಶೀರ್ವದಿಸಲಿ, ಸಕಲ ಸಂಪತ್ತನ್ನು ನೀಡಲಿ ಅಂತ ಅಂದುಕೊಂಡು ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವೀಕ್ಷಕರೇ, ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರ 7 ದಶಕಗಳ ಸಂಗೀತ ಕ್ಷೇತ್ರದ ಕ್ರಾಂತಿ ಸಾಧನೆಯನ್ನು ಗುರುತಿಸಿ ಅವರ 70ನೇ ಜನ್ಮದಿನದ ಈ ಒಂದು ವರ್ಷದಲ್ಲಿ ನಾವು ಈ ಕಾರ್ಯಕ್ರಮವನ್ನು ತಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ 2 ವಿಭಾಗಗಳು ತಮಗೆ ತಿಳಿದಂತೆ ಇದೆ. ಒಂದು ಸಂಸ್ಮರಣೆ, ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ದಾರಿ ಎರೆದಿರುವಂತಹ ಶ್ರೇಷ್ಠ ಗುರು ಪರಂಪರೆಯ ಗುರುಗಳನ್ನು ಸಂಸ್ಮರಿಸಿಕೊಂಡು ಅವರದೇ ಪಥದಲ್ಲಿ ಸಾಗುತ್ತಿರುವಂತಹ ಗುರು ಶ್ರೇಷ್ಠರನ್ನು ಗೌರವ ಸಮರ್ಪಣೆ ಮಾಡುವಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮದ ವಿಶೇಷ ಅಂಗ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಂಸ್ಮರಣೆ ಮಾಡಲಿಕ್ಕಿರುವಂತಹ ಮೃದಂಗ ವಿದ್ಯಾ ಕೋವಿದ ದಿವಂಗತ ವಿದ್ವಾನ್ ಕಾಂಚನ ಕೃಷ್ಣ ಅಯ್ಯರ್ ಇವರನ್ನು ನೆನಪಿಸಿಕೊಂಡು
ಅವರ ಬಗ್ಗೆ ಎರಡು ಮಾತುಗಳನ್ನು ಆಡಬೇಕು ಅಂತ ವಿದ್ವಾನ್ ಪಿ ಮಧೂರು ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಪ್ರಾತಸ್ಮರಣೀಯರಾದ ಕಾಂಚನ ವಿದ್ವಾನ್ ಕೃಷ್ಣಯ್ಯರು, ನಮ್ಮ ಗುರುಗಳು ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರವರ ತಾಯಿಯ ತಮ್ಮ ಅಂದರೆ ಸೋದರ ಮಾವ. ಅವರು ಪ್ರಸಿದ್ಧ ಮೃದಂಗವಾದಕರು. ಕಾಂಚನದಲ್ಲಿ ಎಲ್ಲರಿಗೂ ಮೃದಂಗ ಶಿಕ್ಷಣವನ್ನು ನೀಡಿ ದಕ್ಷಿಣ ಕನ್ನಡ ಜಿಲ್ಲೆ, ಶಿವಮೊಗ್ಗ ಮುಂತಾದ ಕಡೆ ಇವರ ಶಿಷ್ಯ ಪರಂಪರೆ ಮುಂದುವರಿದಿದ್ದು, ಈ ಕಾಂಚನದ ಹೆಸರನ್ನು ಬೆಳಗುವಲ್ಲಿ ಅವರು ತುಂಬ ಕೆಲಸವನ್ನು ಮಾಡಿದ್ದಾರೆ. ನಾವು ಕಲಿತಿದ್ದಾಗ ಶ್ರೀಯುತರು ಕಾಂಚನ ವೆಂಕಟ ಸುಬ್ರಹ್ಮಣ್ಯಯ್ಯರು, ಸುಬ್ರತ್ನಮು, ಆಮೇಲೆ ಕಾಂಚನ ಕೃಷ್ಣಯ್ಯರು, ಮೂರು ದೇಹ ಒಂದೇ ಜೀವ, ಈ ಥರ ಇದ್ದವರು. ಎಷ್ಟೊತ್ತಿಗೂ ಒಟ್ಟಿಗೆ ಇರ್ತಿದ್ರು, ಎಲ್ಲಿ ಹೋಗಬೇಕಾದ್ರೂ ಒಟ್ಟಿಗೆ ಹೋಗ್ತಿದ್ರು. ಆಮೇಲೆ ಕಾಂಚನಕ್ಕೆ ಸಂಬಂಧಪಟ್ಟ ಏನಾದರೂ ಪಂಚಾಯತಿಗೆಲ್ಲಿದ್ದರೆ ಕೃಷ್ಣಯ್ಯರು ಬೇಕು, ಅವರ ಮಾತಿಗೆ ಮತ್ತೆ ಯಾರು ಮಾತಾಡುವಂಗಿಲ್ಲ ಅಂತ ಯೋಗ್ಯತೆ, ದೊಡ್ಡ ಮೈಕಟ್ಟು, ಭಸ್ಮದ 3 ನಾಮ ಹಣೆಯಲ್ಲಿ, ಆಮೇಲೆ ಕುಂಕುಮ, ನೋಡಿದವರಿಗೊಂದು ಭಕ್ತಿಭಾವ ಬರುವಂಗೆ ಆ ಥರ ಗೌರವಾನ್ವಿತರು. ಈ ದೀಪಾವಳಿ ಟೈಮಿಗೆ ನರಕ ಚತುರ್ದಶಿ ಟೈಮ್ ದಿವಸ ಆವತ್ತು ಎಣ್ಣೆ ಸ್ನಾನಕ್ಕೆ ಅವರೇ ನಮಗೆಲ್ಲ ಎಣ್ಣೆ ಹಾಕಿ ಆಶೀರ್ವಾದ ಮಾಡಿಸ್ತಿದ್ರು. ಅದೆಲ್ಲ ನಮ್ಮ ಭಾಗ್ಯ. ಹಾಗೆ ಇಂಥ ಮಹಾನ್ ವ್ಯಕ್ತಿ ಚೆಂಬೆಯವರು ದೊಡ್ಡ ದೊಡ್ಡ ಕಲಾವಿದರಿಗೆ ಪಕ್ಕವಾದ್ಯ ನುಡಿಸಿ ತುಂಬ ಕಡೆ ಗುರುಗಳ ಜೊತೆಗೆ ಪಕ್ಕವಾದ್ಯ ನುಡಿಸಿ ಜನಮನ್ನಣೆಯನ್ನು ಗಳಿಸಿರುತ್ತಾರೆ. ಇವರ ಹೆಸರಿನಲ್ಲಿ ಇಂದಿನ ಈ ಗೌರವವನ್ನು ನಮ್ಮ ಕಾಸರಗೋಡಿನವರಾದ ನಮ್ಮ ಆತ್ಮೀಯರಾದ ಶ್ರೀಯುತ ವಿದ್ವಾನ್ ಬಾಬುರೈ ಇವರಿಗೆ ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೃದಂಗ ವಿದ್ಯಾ ಕೋವಿದ ದಿವಂಗತ ವಿದ್ವಾನ್ ಕಾಂಚನ ಕೃಷ್ಣ ಅಯ್ಯರ್ ಇವರನ್ನು ನೆನಪಿಸಿಕೊಂಡು ನಾವು ಗೌರವ ಸಮರ್ಪಣೆಯನ್ನು ಮಾಡಲಿರುವಂತಹ ಮೃದಂಗನಾದ ದಿಗ್ಗಜ ವಿದ್ವಾನ್ ಕೆ ಬಾಬುರೈ ಕಾಸರಗೋಡು ಇವರನ್ನು ನಮ್ಮ ಮಧೂರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಸರ್ವ ಸದಸ್ಯರು ಇದೀಗ ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಇಂದು ನಮ್ಮಿಂದ ಸನ್ಮಾನಗೊಂಡ ವಿದ್ವಾನ್ ಕೆ ಬಾಬುರೈ ಇವರಿಂದ ಸನ್ಮಾನಕ್ಕೆ ಪ್ರತ್ಯುತ್ತರ. ಬಾಲಸುಬ್ರಹ್ಮಣ್ಯ ಪಾಲಿತರು ತಮ್ಮ ಬಳಗದೊಂದಿಗೆ ತಾವು ಅಭಿಮಾನದಿಂದ ಬಂದಿದ್ದೀರಿ. ಇದು ಬಂದಿದ್ದು ನನ್ನ ಸಾರ್ಥಕತೆ ಅಂತ ನಾನು ನನ್ನ ಅರ್ಹತೆಗಿಂತ ಹೆಚ್ಚಿನ ಸಾರ್ಥಕತೆಯಿಂದ ನಾನು ತಮ್ಮನ್ನು ಎಲ್ಲರನ್ನೂ ಸ್ವಾಗತಿಸುವಲ್ಲದೆ ಒಂದೆರಡು ಮಾತು ಹೇಳಬೇಕಾದ್ರೆ ಶ್ರೀ ಬಾಲಸುಬ್ರಹ್ಮಣ್ಯ ಅವರು ದೀರ್ಘ ಹೇಳೋದಕ್ಕಿಂತ ಬಲಸುಬ್ರಹ್ಮಣ್ಯ ಅಂತ ನಮ್ಮ ಮಧೂರು ಮಟ್ಟಿಗೆ ಮಧೂರು ಬಲಸುಬ್ರಹ್ಮಣ್ಯ ಅಂತ ಹೇಳೋದು ನನಗೆ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಅವರು ಮೊಟ್ಟ ಮೊದಲು ಉಡುಪಿಗೆ ಕಾಲಿಟ್ಟ ದಿವಸ ನಾನು ತೀರ್ಪುಗಾರನಾಗಿದ್ದೆ. ನಮ್ಮ ಮಧೂರು ಮಟ್ಟಿಗೆ ನೆನಪಿಸಿಕೊಳ್ಬೇಕಾದ ವ್ಯಕ್ತಿ ಅತ್ಯಂತ ಜನಪ್ರಿಯತೆಯಿಂದಲೂ ವಿದ್ವತ್ತಿನಿಂದಲೂ ಎಲ್ಲದರಲ್ಲಿಯೂ ಮೆರೆದವರು, ಕೀರ್ತಿಶೇಷರು ಪದ್ಮನಾಭ ಸರಳಾಯರು. ತಾವು ಎಳೆ ಪ್ರಾಯದಲ್ಲಿ ತುಂಬ ಕಷ್ಟಪಟ್ಟು ಬಂದು ಮಧೂರಿನಲ್ಲಿ ನಮ್ಮ ಜಿಲ್ಲೆಗೆ ಅತ್ಯಂತ ಬೇಕಾದಷ್ಟು ಗುತ್ತು ಗೋವಿಂದ ಭಟ್ರು, ಮಧುರ ಶೇಣಿ ಗೋಪಾಲಕೃಷ್ಣ ಭಟ್ರು ಇವರೆಲ್ಲ
ಬೆಳವಣಿಗೆಯಲ್ಲಿ ನೋಡಿ ನಾನು 4 ಅಕ್ಷರ ಕಲಿತುಕೊಳ್ಬೇಕು ಅಂತ ಮೈಸೂರಿಗೆ ಹೋದೆ. ನನ್ನ ಪ್ರಾಪ್ತಿ ಗುರುಗಳ ಆಶೀರ್ವಾದದಿಂದ 52ನೇ ಇಸವಿಯಲ್ಲಿ ನಾನು ಮೈಸೂರು ಅರಮನೆ ಮತ್ತು ಹಾಗೆ ನಂಜನಗೂಡಿನಲ್ಲಿ ಗಿರಿಜಾ ಕಲ್ಯಾಣದಲ್ಲಿ ದೇವರ ತೆಪ್ಪದಲ್ಲಿ ಕೂತ್ಕೊಂಡು ನಡೆಸುವುದೆಲ್ಲ ನನ್ನ ಸಾರ್ಥಕ ಆಗಿದೆ. ನಾನು ಇದನ್ನೆಲ್ಲ ನೆನಪಿಸಿಕೊಂಡು ನಮ್ಮೂರು ದೇವಸ್ಥಾನಗಳಲ್ಲಿ ಈ ಸಮಿತಿಗೋಸ್ಕರ ಪ್ರಯತ್ನ ಮಾಡಿದಾಗ ಇಲ್ಲಿರುವ ಆಢ್ಯರು ಎಲ್ಲ ಮಹನೀಯರು ಎಲ್ಲರೂ ನನಗೆ ಯಾರ್ಯಾರು ಹಿರಿಯತನ ಇದ್ದವರೆಲ್ಲ ನನಗೆ ಸಹಕಾರ ಕೊಟ್ಟರು. ಆ ಲೆಕ್ಕದಲ್ಲಿ ನಾನು ಎಲ್ಲರನ್ನೂ ನಮ್ಮ ಜಿಲ್ಲೆಯ ಶ್ರೀಮಂತರನ್ನು ಮಾಡ್ತೇನೆ. ಹಾಗೆ ತಾವೆಲ್ಲ ಇಷ್ಟು ಉನ್ನತ ವ್ಯಕ್ತಿಗಳು ಬಂದು ನಮ್ಮನ್ನು ಸಂತೈಸಿದ್ದಕ್ಕೆ ನಾನು ನನ್ನ ಅರ್ಹತೆಯನ್ನು ನಿತ್ಯ ಚಿಂತನೆ ಮಾಡುವ ಹಾಗೆ ಮಾಡಿದ್ದೀರಿ. ನನ್ನ ಅರ್ಹತೆ ಅಷ್ಟು ಮಟ್ಟಿಗೆ ತಾವೆಲ್ಲ ಮಾಡಿದ ಬಂದು ಇಲ್ಲಿ ನನಗೆ ಕೊಟ್ಟ ಈ ಸನ್ಮಾನದ ಅರ್ಹತೆ ನನಗೆ ಉಂಟು ಅಂತ ನನ್ನ ಈ ಜನ್ಮದಲ್ಲಿ ನಾನು ಸಾರ್ಥಕವಾಗಿ ದುಡಿದದ್ದು ಏನು ಅಂತ ನಾನು ಚಿಂತೆ ಮಾಡ್ತಾ ಇರ್ತೀನಿ. ಇಷ್ಟು ಮಾತು ತಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಕೊಟ್ಟರೆ ತುಂಬ ಸಂತೋಷ. ಮನೆಗೆ ಬರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ತಾವೆಲ್ಲ ನಮಗೆ ಕಾಣಬೇಕು, ನಿತ್ಯ ಎಲ್ಲರನ್ನೂ ಕಂಡು ಜನಪ್ರಿಯ ಜನಗಳನ್ನು ಕಾಣ್ತಾ ಇರುವುದು ನನ್ನ ಇದನ್ನು ವಿರಮಿಸುವ ಸಮಯ ಆಗೋಯ್ತು. ಇನ್ನು ನಾನು ಓಡಾಡೋ ಸಮಯ ಅಲ್ಲ. ಇನ್ನು ಮುಂದಿನ ಜನ್ಮದಲ್ಲಿ ನೋಡೋಣ, ನಿಮ್ಮ ಆಶೀರ್ವಾದ ಎಲ್ಲ ಇದ್ದರೆ ಅಷ್ಟು ನನ್ನ ಅಭಿಪ್ರಾಯಗಳಷ್ಟೇ. ವೀಕ್ಷಕರೇ, ಈ ಕಾರ್ಯಕ್ರಮದ 2ನೇ ಅಂಗ ಇನ್ನೊಂದು ಸಂಸ್ಮರಣೆ. ಕರ್ನಾಟಕ ಕಲಾಶ್ರೀ ದಿವಂಗತ ವಿದ್ವಾನ್ ಎಸ್ ಲಕ್ಷ್ಮಣ ಶಾಸ್ತ್ರಿ ಇವರನ್ನು ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮ. ಇವರನ್ನು ನಿಮಗೆ ಅವರ ಒಡನಾಟವನ್ನು ಪರಿಚಯಿಸಲಿಕ್ಕಿದ್ದಾರೆ ವಿದ್ವಾನ್ ಪಿ ಮಧೂರು ಬಾಲಸುಬ್ರಹ್ಮಣ್ಯಂ ಇವರು. ಹಿರಿಯ ವಿದ್ವಾಂಸರಾದ ಶ್ರೀಯುತ ಎಸ್ ಲಕ್ಷ್ಮಣ ಶಾಸ್ತ್ರಿಗಳು, ಮೂಲ ಶೃಂಗೇರಿ ವಿದ್ಯಾರಣ್ಯಪುರ. ಅಲ್ಲಿ ಅವರಿಗೆ ಒಂದು ದೇವಸ್ಥಾನ ಇದೆಲ್ಲ ಇದೆ, ಅವರ ಊರೇ ಅದು. ಪ್ರಾರಂಭದಲ್ಲಿ ಸಂಗೀತ ಕಲಿತು ಇಲ್ಲೆಲ್ಲ ಅಭ್ಯಾಸ ಮಾಡಿ ಆಮೇಲೆ ಬೆಂಗಳೂರಲ್ಲಿ ಆ ಕಡೆ ಹೊರಗಡೆ ಹೋಗಿ ಹಿರಿಯ ವಿದ್ವಾಂಸರಿಂದ ಅಭ್ಯಾಸ ಮಾಡಿ ಬೆಂಗಳೂರಲ್ಲೇ ನೆಲೆಸಿದರು. ತುಂಬ ಸ್ನೇಹಜೀವಿ, ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಸಂಗೀತ ಬೆಳೆಯುವಲ್ಲಿ ಸಹಕರಿಸಿದವರು. ಆಮೇಲೆ ತುಂಬ ಒಳ್ಳೆ ಹಾಡುವವರು. ಅದರೊಂದಿಗೆ ಹಾರ್ಮೋನಿಯಂ ಸಹ ಹಾಗೆ ಅವ್ರು ಹಾಡುವಷ್ಟೇ ಪ್ರಬುದ್ಧತೆಯಲ್ಲಿ ನುಡಿಸ್ತಿದ್ರು. ನಮಗೆಲ್ಲ ಭಾರಿ ಆತ್ಮೀಯರು. ತುಂಬ ಸಲ ನನಗೆ ಅವರು ಹಾರ್ಮೋನಿಯಂ ಪಕ್ಕವಾದ್ಯ ನೀಡಿ ಪ್ರೋತ್ಸಾಹಿಸಿದ್ದಾರೆ. ಏನಿದ್ರು ಸಹ ಅವರು ಬ್ಯಾಷ್ ಹೇಳ್ತಾ ಎಲ್ರಿಗೂ ಪ್ರೋತ್ಸಾಹ ನೀಡುವ ಅಂತಹ ವ್ಯಕ್ತಿತ್ವ. ನಾವು ಪರೀಕ್ಷೆಗೆ ವಿದ್ವತ್ತಲ್ಲಿ ರ್ಯಾಂಕ್ ಬಂತು ನನಗೆ. ಆವಾಗ ನೆನೆಸ್ಕೊಂಡು ನಮಗೆ ಸೂರ್ಲಿಗೆ ಅವರೇ ಖುದ್ದು ಬಂದು ನಮಗೆಲ್ಲ ಅದರ ಬಗ್ಗೆ ಗೌರವ ಮಾಡಿ ತ್ಯಾಗರಾಜರ ಫೋಟೋ ಸಹ ನೀಡಿ ಮುಂದುವರಿಸಿ ಅಂತ ಹೇಳಿ ಪ್ರೋತ್ಸಾಹಿಸಿದ ಮಹನೀಯರು. ಈ ಕಡೆ ನಮ್ಮ ಉಡುಪಿಗೆ ಸಹ ನಾನು ಕರೆದು ನಮ್ಮ ಸ್ಕೂಲಲ್ಲಿ ಅವರಿಗೆ ಸನ್ಮಾನ ಮಾಡಿಸಿದ್ದೆ. ಕೊಡವೂರು ಕಡೆ ಅವರಿಗೆ ಸಂಬಂಧದವರಿದ್ದರು. ಬಳ್ಳಪ್ಪದ ಮಾಧವ ಭಟ್ರು ಇವರ ಪ್ರೀತಿಯ ಶಿಷ್ಯರು. ಅವರ ಈ ಕಡೆ ಬಂದಾಗ ಅವರ ಮನೆಯಲ್ಲೇ ಬಳ್ಳಪ್ಪದವರು ಅವರ ಮನೆಯಲ್ಲೇ ಇದ್ದುಕೊಂಡು ಒಂದು 2-3 ದಿವಸ ಎಡನೀರು, ಅಲ್ಲಿ ಹತ್ತಿರದ ಮಲ್ಲ, ಆಮೇಲೆ ಮುಂತಾದ ಕಡೆ ಕಾರ್ಯಕ್ರಮ ನೀಡಿ ನಾನು ಸಹ ಅವ್ರ ಜೊತೆಗೆ ಹೋಗಿದ್ದೆ. ಅವರಿಗೆ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿ ಎಲ್ಲ ಕಡೆ ಕಾರ್ಯಕ್ರಮ ನೀಡಿದ್ದಕ್ಕಾಗಿ ಗೌರವ ಆಮೇಲೆ ಜನಮನ್ನಣೆಯನ್ನು ಗಳಿಸಿರುತ್ತಾರೆ. ಶ್ರೀಯುತ ಎಸ್ ಲಕ್ಷ್ಮಣಶಾಸ್ತ್ರಿ ಇವರ ಸ್ಮರಣಾರ್ಥವಾಗಿ ಇಂದಿನ ಈ ಗೌರವವನ್ನು ಅವರ ಪ್ರೀತಿಯ ಶಿಷ್ಯರಾದ ಬಳ್ಳಪ್ಪದ ಮಾಧವ ಭಟ್ ಇವರಿಗೆ ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ವೀಕ್ಷಕರೇ, ಈ ಶ್ರೇಷ್ಠ ಶಿಕ್ಷಕರನ್ನು ನೆನಪಿಸಿಕೊಂಡು ಇಂದು ನಾವು ಗೌರವ ಸಮರ್ಪಿಸಬೇಕಾದಂತಹ ವ್ಯಕ್ತಿ ವೇದನಾದ್ಯ ಕಾವ್ಯಶಾಸ್ತ್ರ ಸಂಚಾರಿ ಮಹೋಪಾಧ್ಯಾಯ ವೇದಮೂರ್ತಿ ಬೆಳ್ಳಪದವು ಮಾಧವ ಭಟ್ಟ ಇವರು. ಇವರನ್ನು ಮಧೂರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಸರ್ವ ಸದಸ್ಯರು ಇದೀಗ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ನಮನ
ಅಭಿವಂದನ ಗುರು ಸ್ಮರಣ ಅಭಿನಂದನ ಅಭಿವಂದನ 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 ಅಭಿವಂದನ. ವೀಕ್ಷಕರೇ, ಈ ಗೌರವ ಸಮರ್ಪಣೆಗೆ ಪ್ರತ್ಯುತ್ತರವಾಗಿ ವೇದಮೂರ್ತಿ ಬೆಳ್ಳಪದವು ಮಾಧವ ಭಟ್ಟ ಇವರು ತಮ್ಮ ಹೃದಯಸ್ಪರ್ಶಿ ಮಾತುಗಳಿಂದ ಪ್ರತ್ಯುತ್ತರ ನೀಡುವುದರ ಜೊತೆಗೆ ತನ್ನ ಸಂಗೀತ ಕ್ಷೇತ್ರದ ಒಡನಾಟವನ್ನ ತಮಗೆ ಪರಿಚಯಿಸಲಿಕ್ಕೋಸ್ಕರ ವಿದ್ವಾನ್ ಪಿ ಮಧೂರು ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೂಡಿ ಒಂದು ಸಣ್ಣ ಸಂಗೀತದ ತುಣುಕನ್ನು ತಮಗೆ ಪ್ರಸ್ತುತಪಡಿಸ್ತಾರೆ. ನಾನು ಬೆಂಗಳೂರಲ್ಲಿ ಸಂಗೀತ ಕಲಿತೆ, 5-6 ವರ್ಷ ಕಲಿತೆ. ದಕ್ಷಿಣ ಶಾಸ್ತ್ರಿಗಳು ಅಂತ ಹೇಳಿದರೆ ಅವರು ಧ್ಯಾನ ಯಜ್ಞ ಅಥವಾ ಸಂಗೀತ ಯಜ್ಞದಲ್ಲಿ ನಿರತರು ಅದು ಅಂಥವರು ಸಿಗಲಿಕ್ಕಿಲ್ಲ. ಮತ್ತೊಮ್ಮೆ ಹೋಗಬೇಕು ಅಂತ ಕೇಳುವವರು ಹೇಳಿದ್ದಾರೆ. ನಾನು ಅಗಲಪಾಡಿ ಆ ಕಡೆ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗಿದ್ದೇನೆ. ಎಲ್ಲಿ ಹೋದರೂ ಕೂಡ ಶ್ರೇಯಸ್ಸೆಯ ಮತ್ತು ಅಭಿಮಾನ, ಒಳ್ಳೆಯ ಅಭಿಮಾನಿ ಅಂಥದ್ದು. ಅವರ ಮನೆಯಲ್ಲಿ ಪಾಠ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಬಂದು ಹೇಳಿದ್ದಾರೆ. ನಮ್ಮಲ್ಲಿ ಬರುವಾಗ, ಬೆಂಗಳೂರಿಂದ ಬರುವಾಗ ಅವ್ರನ್ನ ಕರ್ಕೊಂಡು 7-8 ದಿವಸ ಎಲ್ಲ ಅಹೋರಾತ್ರ ಅಲ್ಲಲ್ಲಿ ನಮ್ಮ ಮನೆಯಲ್ಲಿಯೂ ಕೂಡ ಎಲ್ಲ ಸಂಗೀತದ ರಸ. ಇಂದ್ರ ವರುಣಾಸೋ ಮನಸಂಸೋ ಮನಸಮಿಂದ್ರ ವರುಣೇಂದ್ರ ಆಸೋ ಮನಸಮದತ್ತಮದತ್ತಂಸೋ ಮನಸಂ ಇಂದ್ರ ವರುಣೇಂದ್ರ ವರ್ಣಾಸೋ ಮನಸ ಮಧುರತ್ತಂ. ಹೀಗೆ ಒಂದೊಂದು ಇದು ತಗೊಂಡು ಘನ ಹೇಳೋದು ಅಂತ. ಹಾಗೆ ತುಂಬ ಉಂಟು, ಅದರಲ್ಲಿ ತುಂಬ ಉಂಟು. ಸಂಗೀತದ ಹಾಗೆ ಅದರಲ್ಲಿ ತುಂಬ ಉಂಟು. ನಾದ ತನು ಮನಿಷಮು ಶಂಕರಮು ನಮಾಮಿ ಮೇ ಮನಸ ಶಿರಸ ನಾದ ತನು ಮನಿಷಂ. ವೀಕ್ಷಕರೇ, ಗಾನಯಾನ ಸರಣಿ 12 ಈ ಕಾರ್ಯಕ್ರಮದ ಪ್ರಮುಖ ಅಂಗ ಗಾನ ನೌಕೆಯಲ್ಲಿ ತಮ್ಮನ್ನು ಕರೆದೊಯ್ಯುವಂತಹ ಕಾರ್ಯಕ್ರಮ. ಮೈಸೂರು ವಾಗ್ಗೇಯಕಾರರ ರಚನೆಗಳ ಪ್ರಸ್ತುತಿಯನ್ನು ಇಂದು ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಶ್ರೇಷ್ಠ ಕಲಾವಿದರು. ಹಾಡುಗಾರಿಕೆಯಲ್ಲಿ ವಿದುಷಿ ಶ್ರೀಮತಿ ಶುಭಾ ಶಿವಕುಮಾರ್ ಅಳಿಕೆ ಇವರು. ಪಕ್ಕವಾದ್ಯದಲ್ಲಿ ಇವರಿಗೆ ಸಹಕಾರ ನೀಡಲಿಕ್ಕಿದ್ದಾರೆ ವಯಲಿನ್ನಲ್ಲಿ ವಿದ್ವಾನ್ ಶ್ರೀ ಕುಂಜಾರು ಪ್ರಭಾಕರ ಕಾಸರಗೋಡು ಇವರು. ಮೃದಂಗದಲ್ಲಿ ವಿದ್ವಾನ್ ಶ್ರೀ ಅಮೃತನಾರಾಯಣ ಹೊಸಮನೆ ಇವರು. ಮೋರ್ಸಿಂಗ್ನಲ್ಲಿ ವಿದ್ವಾನ್ ಶ್ರೀ ಬಾಲಕೃಷ್ಣ ಹೊಸಮನೆ ಇವರು. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಶ್ರೀ ಮಹಾಗಣಪತಿ ಮೈಸೂರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ ಇದು. ರಾಗ ಅಠಾಣ, ಆದಿತಾಳ. ತದರಿನ್ನ ತದರ ಶ್ರೀ ಮಹಾಗಣಪತಿಂ ಭಜೇಹಂ. ಶ್ರೀ ಮಹಾಗಣಪತಿಂ ಭಜೇಹಂ. ಶ್ರೀ ಮಹಾಗಣಪತಿಂ
ಗಣಪತಿ ಶ್ರುತಜನ ಸೇವಿತಂ ವಿಘ್ನನಾಶಕಂ ಶ್ರುತಜನ ಸೇವಿತಂ ವಿಘ್ನನಾಶಕಂ ಶ್ರುತಜನ ಸೇವಿತಂ ವಿಘ್ನನಾಶಕಂ ಶ್ರುತಜನ ಸೇವಿತಂ ವಿಘ್ನನಾಶಕಂ ಶೀಘ್ರವರ ಪ್ರಸಾದದಾಯಕಂ ಶ್ರುತಜನ ಸೇವಿತಂ ವಿಘ್ನನಾಶಕಂ ಶೀಘ್ರವರ ಪ್ರಸಾದದಾಯಕಂ ಸದಯಂ ಅಖಿಲ ಮುನಿವರದಾಯಕಂ ಗುರುಸೇವಾಸಕ್ತಂ ಹೇರಂಬಂ ಶ್ರೀ ಮಹಾಗಣಪತಿಂ ಭಜೇಹಂ ಸದಯಂ ಅಖಿಲ ಮುನಿವರದಾಯಕಂ ಗುರುಸೇವಾಸಕ್ತಂ ಹೇರಂಬಂ ಶ್ರೀ ಮಹಾಗಣಪತಿಂ ಭಜೇಹಂ ಜ್ಞಾನಮುದ್ರಾಲಂಕೃತಂ ಮೂಲಾಧಾರನಿವಾಸಿನಂ ಶ್ರೀ ಮಹಾಗಣಪತಿಂ ಭಜೇಹಂ ಸದಯಂ ಅಖಿಲ ಮುನಿವರದಾಯಕಂ ಗುರುಸೇವಾಸಕ್ತಂ ಹೇರಂಬಂ ಶ್ರೀ ಮಹಾಗಣಪತಿಂ ಭಜೇಹಂ ಗಜಾರಣ್ಯವಾಸಿನಂ ಜ್ಯೋತಿರ್ಮಯಂ ಉಪನಿಷತ್ಕಾರಂ ಗಜಾರಣ್ಯವಾಸಿನಂ ಜ್ಯೋತಿರ್ಮಯಂ ಉಪನಿಷತ್ಕಾರಂ ಪಂಚಭೂತಾತ್ಮಕಂ ಸಿಂಧೂರಪ್ರಿಯಂ ಪಂಚಮಾತಂಗಮುಖಂ ಶ್ರೀ ಮಹಾಗಣಪತಿಂ ಭಜೇಹಂ ಕಾಮೇಶನಯನಾಹ್ಲಾದಕಂ ಕಾಮೇಶನಯನಾಹ್ಲಾದಕಂ ನಾಗಲಿಂಗವರಪುತ್ರಂ ಕಾಮೇಶನಯನಾಹ್ಲಾದಕಂ ನಾಗಲಿಂಗವರಪುತ್ರಂ ಶ್ರೀವಿದ್ಯಾ ಚಿತ್ಪ್ರಭಾನಂದರಾಜಯೋಗೀಂದ್ರವಂದಿತಂ ಶ್ರೀವಿದ್ಯಾ ಚಿತ್ಪ್ರಭಾನಂದರಾಜಯೋಗೀಂದ್ರವಂದಿತಂ ಶ್ರೀ ಮಹಾಗಣಪತಿಂ ಭಜೇಹಂ ಶಿವಾತ್ಮಜಂ ಲೋಕಾಗ್ರಜಂ ಶ್ರೀ ಮಹಾಗಣಪತಿಂ ಭಜೇ ನಿಬಮವರಿ ಶ್ರೀ ಮಹಾ ಪರಿಸದ ಪರಿಸದ ನಿಬಮವರಿ ಶ್ರೀ ಮಹಾ ನಿಜ ಕಾಮರಿ ರಿಜ ನಿರಿಜ ನಿಪ ಮವರಿ ಶ್ರೀ ಮಹಾ ಪದದನಿ ನಿಸರಿ ರಿಸನಿ ಪರಿಸನಿ ಪನಿ ಮವರಿ ಶ್ರೀ ಮಹಾಗಣಪತಿ ನಿಜ ಕಾಮರಿ ರಿಜ ನಿಜ ಕಾಮರಿ ರಿಜ ನಿಸರಿ ರಿಸ ನಿಪ ಮಪರಿ ಶ್ರೀ ಮಹಾ ನಿಜ ಕಾಮರಿ ರಿಜ ನಿಜ ಕಾಮರಿ ರಿಜ ನಿಜ ಕಾಮರಿ ರಿಜ ನಿಜ 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 ನಿಪ ಪದದನಿ ನಿಸರಿ ರಿಜ ನಿಪ ಪದ ನಿಪ ನಿಪ ಮಪರಿ ಶ್ರೀ ಮಹಾ Bada
ಮುಂದಿನ ಪ್ರಸ್ತುತಿ ರಾಗ ಸಾವೇರಿ, ಆದಿತಾಳ ಮೈಸೂರು ಟಿ ಚೌಡಯ್ಯ ಅವರ ರಚನೆ. ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿ ಶ್ರೀ ಚಾಮುಂಡೇಶ್ವರಿ ಕೃಪಾಕರಿ ಶಂಕರಿ 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 ದೇವಿ ಶ್ರೀ ಚಾಮುಂಡೇಶ್ವರಿ ಮಾರಜನಕ ಸಹೋದರಿ ಗೌರಿ 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 ಮಹಾಬಲಗಿರಿ ನಿವಾಸಿನಿ ಎಂಬ ಮಾರಜನಕ ಸಹೋದರಿ ಗೌರಿ ಮಹಾಬಲಗಿರಿ ನಿವಾಸಿನಿ ಎಂಬ ದೇವಿ ಶ್ರೀ ಚಾಮುಂಡೇಶ್ವರಿ ಕೃಪಾಕರಿ ಶಂಕರಿ ದೇವಿ ಶ್ರೀ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಅಂಬ ಮಹಿಷಾಸುರ ಮರ್ದಿನಿ ಅಂಬ ಮಹಿಷಾಸುರ ಮರ್ದಿನಿ ಅಂಬ ಮಹಿಷಾಸುರ ಮರ್ದಿನಿ ಎಂಬ ಮಹಾಬಲೇಶ್ವರ ಮಹಿತೆ ದೇವಿ ಮಹಿಷಾಸುರಮರ್ದಿನಿ ಎಂಬ ಮಹಾಬಲೇಶ್ವರ ಮಹಿತೆ ದೇವಿ ರಾಜ ರಾಜ ಜಯ ಚಾಮರಾಜೇಂದ್ರ ಕೂಟ
ಅಂಬಾ ಬ್ರೋವೆ, ರಾಗ ಧರ್ಮವತಿ, ಬಿಡಾರಾಮ್ ಕೃಷ್ಣಪ್ಪ ಅವರ ರಚನೆ. ತದರನ
ಬ್ರೋವವೇ ಅಂಬಾ ಬ್ರೋವವೇ ತ್ರಿಜಗದಂಬ ಬ್ರೋವವೇ ಅಂಬಾ ಬ್ರೋವವೇ ತ್ರಿಜಗದಂಬ ಬ್ರೋವವೇ ಅಂಬಾ ಬ್ರೋವವೇ ತ್ರಿಜಗದಂಬ ಬ್ರೋವವೇ ಕಂಬು ಕಂಠಿ ಶ್ರೀಕಾಳಿ 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 ಕಂಬು ಜಾಕ್ಷಿ ಸೋದರಿ ಜಗದಂಬಾ ಬ್ರೋವವೇ ಕಂಬು ಕಂಠಿ ಶ್ರೀಕಾಳಿ ಕಂಬು ಜಾಕ್ಷಿ ಸೋದರಿ ಜಗದಂಬಾ ಬ್ರೋವವೇ ಶ್ರೀ ಜಗದಂಬ ಬ್ರೋವವೇ महिषासुर मदमर्देने मदनवैरि तोषिणी महिषासुर मदमर्देने मदनवैरि तोषिणी महिषासुर मदमर्देने मदनवैरि तोषिणी महिषासुर मदमर्दिनी
महिषासुरमदमर्धिनि मदनवैरिदोषिणि महिषासुरमदमर्धिनि मदनवैरिदोषिणि मदमर्धिनि महिषासुर मदमर्धिनि मदनवैरि दोषिणि महिषासुर मदमर्धिनि मदनवैरि दोषिणि महिषासुर मदमर्दिनि मदनवैरि दोषिणि महिषासुरमदमर्दिनि मदनवैरि दोषिणि महिषासुरमदमर्दिनि मदनवैरि दोषिणि महिषासुरमदमर्दिनि ऋगम महिषासुर पदनी दपम महिषासुर गम बम गारे सनि सरि गम महिषासुर धनि सपदनि मपद गम परे गम सरे ग रे ग पाम गरि सा रे गम महिषासुर ददनि दपम पदनि सा सदनि सरि रि नि सरि ग रि सनि नि सनि ग रि ग सरि नि सरि स नि ग रि सनि रि सनि द सनि द पम गम पदनि सरि ग रि रि सनि पदनि सरि स सनि द पम महिषासुर गारि सनि सरि गम पद पम गम महिषासुर पदनि रम पद प गम पम रे गम ग सरि ग रे नि सरि स गारि गम महिषासुर निधनि पदनि मपदनि गम पदनि रे
ri ga ma pa da ni sa ri ga ma pa da ni sa sa ni da pa pa ma ga re sa ri ga ma pa ma mahisha sura. Dani sa sa pa da ni ni ma pa da da ga ma pa pa re ga ma ma sa re ga ga ni sa re da ni sa 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 re ga ma pa da pa ma ga ma mahisha sura. Da da ni da ba ma ba da ni da ba ma ba da ni da ba ma ba 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 da ma ba da ma da ba ma ni da da ni ba ba da ma ba ga ga ma re ga sa re ga ga ma ba da ni da ba ma ba da ni sa ni da ba ma ga re ga ma ba da ni da ba ma ba da ba pa. Ma ba da ba ma ga ma da ba ma ga re sa ri ga ma pa ni da pa ni da pa ma pa. Ma ba da ba ma ga ma pa ni da pa ni da pa. Ma ba da pa ga ma pa ga ma da pa ma ba da pa ga ma pa ma ba da pa ga ma pa ni da pa ma ba da pa sa ni da pa ma ba da pa ma ba da pa ma ni da pa ma ba da pa ma ni da da ni ba ba da ma ba ga ga ma re ga sa re ga ga ma ba ba da da ni da da ni ni ba ba da da ma ba ba re ga ga ma ba ga ga re sa re ga ba ba da ni da ni sa da ni sa ri sa da ni sa ri sa ni sa ri sa ni sa ri sa ni sa ri ga ri sa ni sa ga ga ri sa ni sa ri ga ma ga ri sa ni sa ri ga ma ga ri sa ni sa ri ga ma ga ri sa ni sa ga ri sa ni sa ga ri sa ni sa ri sa ni ni sa ri sa ni ni ga ri sa ni ri sa ni ni da da ba ma ga ma ba ma ba da ni sa ni ga ri sa ni da ba ma ba da ni sa ni da ni ga ri sa ni da ri sa ni da ba da ni da ba ma ba ga ri sa ni da ri sa ni da ba da ni da ba ma ga ba da ba ma ba da ni da ba da ni sa ni ga ga ma ba ma ba da ni sa ni ga ri sa ni da ri sa ni da ba da ni da ba ma ba ga ri sa ni da ri sa ni da ba da ni da ba ma mahisha sura mada mardene madana vairi toshini maha bhairavi महाभैरवी गौरी महाभैरवी
ಮುಂದೆ ವೀಣೆ ಶೇಷಣ್ಣ ಇವರು ರಚಿಸಿರುವಂತಹ ತಿಲ್ಲಾನ, ರಾಗ ಜಂಜೂಟಿ, ಆದಿತಾಳ. ದಿರನ ತನ ದೀಂ ತದಿರನ್ನ ದಿರನ ತನ ದೀಂ ತದಿರನ 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 ನಾದಿರಿ ದಿರಿ ದಾನಿ ತೋಂ ದಿರಿ ದಿರಿ ದಾನಿ ತಾನೋಂ ತನ ನಾದಿರಿ ದಿರಿ ದಾನಿ ತೋಂ ದಿರಿ ದಿರಿ ದಾನಿ ತಾನೋಂ ದಿರನ ತನ ದೀಂ ದಿರನ ದಿರನ ತನ ದೀಂ ತದಿರನ ದಿರನ ತನ ದೀಂ ತದಿರನ ತಾಗಿಡ ಗಿಡ ತೋಂ ತದ ಗಿಡ ತೋಂ ತಗ ತೋಂ ತಗುಂಡರಿ ಗಿಡ ತಗ ತದ್ದೀಂ ತಗದೀಂ ಗಣು ತಗ ತಗದೀಂ ತದ್ದೀಂ ತದ್ದಿತ್ತಾಂ ತದಿ ಗಿಡ ತೋಂ ತಗ ತಳಾಗುದ ಕಣಂ ತರಿ ತಜ್ಜಣು ತಗ ತಿಲಾನ ತದರ ದಾನಿ ತಿಲ ತಿರನ ದಿರಿ ಮಿತ ಗಿಡ ತಜಣು ತದಿಮಿ ತದಿರನ ತನ ದೀಂ ತದಿರನ ದಿರನ ತನ ದೀಂ ತದಿರನ ದಿರನ ತನ ದೀಂ ತದಿರನ ಎನ್ನೆ ಮಿದ ಮೂರ ಬೇಡುಕೊಂಡುರ ಈಗ ತಾಳ ಜಾಲ ನುರದಯ ಇಂಚರ ನಿನ್ನೆ ನಮ್ಮಿ ನಾನುರ ದೀನರ ಸುಗುಣ ಸಾಂದ್ರ ಶ್ರೀ ಕೃಷ್ಣ ರಾಜೇಂದ್ರ ದಿತ್ತಳಾಗು ತಗದಿತ್ತಳ ಮದಪ ಮಗ ಮದಿತ್ತಿಲ ನದಿತ್ತಳಾಗು ತಗದಿತ್ತಳಾಗು ಮದಪ ಮಗ ಮದಿತ್ತಿಲ ನದಿರ ನಾತನ ದೀಂ ತೀರನ ತೀರನ ತನ ದೀಂ ತದಿರನ ತೀರನ ತನ ದೀಂ ತದಿರನ ಮಧುರು ಮಾಧುರ್ಯ. ಈ ಕಾರ್ಯಕ್ರಮದಲ್ಲಿ ನನ್ನ ಗುರುಗಳಾದ ವಿದ್ವಾನ್ ಶ್ರೀ ಮಧೂರು ಬಾಲಸುಬ್ರಹ್ಮಣ್ಯಂ ಇವರ ಸಪ್ತತಿ ಕಾರ್ಯಕ್ರಮದ ಅಂಗವಾಗಿ ಅವರ ಶಿಷ್ಯೆಯಾದ ನಾನು ಶುಭಾ ಶಿವಕುಮಾರ್ ಅಳಿಕೆ ಇವತ್ತಿನ ಹಾಡುಗಾರಿಕೆಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ಗುರುವೃಂದದವರಿಗೆ ಹಾಗೂ ಅವಕಾಶ ನೀಡಿದಂತಹ ಮಧುರು ಮಾಧುರ್ಯ ಈ ಸಂಸ್ಥೆಗೆ ನನ್ನ ಕೃತಜ್ಞತೆಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದಂತಹ ವಯಲಿನ್ನಲ್ಲಿ ಶ್ರೀಯುತ ವಿದ್ವಾನ್ ಪ್ರಭಾಕರ ಕುಂಜಾರು ಇವರು ಹಾಗೂ ಮೃದಂಗದಲ್ಲಿ ಮಾಸ್ಟರ್ ಅಮೃತ್ ನಾರಾಯಣ ಇವರು ಹಾಗೂ ಮೋಸಿಂಗ್ನಲ್ಲಿ ವಿದ್ವಾನ್ ಶ್ರೀ ಬಾಲಕೃಷ್ಣ ಭಟ್ ಹೊಸಮನೆ ಇವರು ಸಹಕರಿಸಿರುತ್ತಾರೆ. ಇವರಿಗೆ ತಂಡದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಧುರ